ಮೀನು ಸಾರು, ಕೋಳಿ ಸಾರು ಅಥವಾ ತರಕಾರಿ ಸಾರು ಸ್ವಲ್ಪ ರುಚಿ ಆಗಬೇಕು ಅಂತಿದ್ರೆ ಅದು ಮಣ್ಣಿನ ಪಾತ್ರೆಯಲ್ಲಿ ಮಾಡಬೇಕು. ಮಣ್ಣಿನ ಪಾತ್ರೆಯಲ್ಲಿ ಮಾಡಿದಂತಹ ಪದಾರ್ಥಕ್ಕೆ ರುಚಿ ಜಾಸ್ತಿ ಅಂತ. ಮತ್ತೊಂದು ಕಡೆಯಿಂದ ತಂಪಾಗಿರಬೇಕು, ಕೂಲಾಗಿರಬೇಕು ನೀರು ಅಂತಂದರೆ ಮಣ್ಣಿನ ಹೂಜಿಯಲ್ಲಿಡಬೇಕು. ಮನೆಯ ಅಂದವನ್ನು ಹೆಚ್ಚಿಸುವುದಕ್ಕೆ ಬೇಕು ಅಂತಂದರೆ ಮಣ್ಣಿನ ಕೆಲವೊಂದು ಡಿಸೈನಿಂಗ್ ಪರಿಕರಗಳು ಬೇಕು. ಎಲ್ಲವೂ ಹೌದು, ಆದರೆ ಅದನ್ನು ಮಾಡೋದು ಹೇಗೆ, ಅದು ಎಷ್ಟು ಕಷ್ಟ ಇದೆ ಅನ್ನುವಂಥದ್ದು ತಿಳ್ಕೊಳ್ಳೋದಕ್ಕೋಸ್ಕರವಾಗಿ ನಾವು ಇಲ್ಲಿಗೆ ಬಂದಿದ್ದೇವೆ. ನಾವು ಬರುವಾಗ 3 ಜನ ಇದ್ದಾರೆ, ಅವರು ಬೇರೆ ಬೇರೆ ಕೆಲಸ ಕಾರ್ಯದಲ್ಲಿ ತೊಡಗಿದ್ದಾರೆ. ಅದರಲ್ಲಿ ಹಿರಿಯವರೊಬ್ಬರು ಇದ್ದಾರೆ, ಅವರನ್ನು ಮಾತಾಡಿಸಬೇಕು. ಫಸ್ಟಿಗೆ ಅವ್ರ ಹತ್ರ ಹೋಗುವ, ಯಾಕೆಂದರೆ ಅವ್ರು ನಾವು ಮಾತಾಡುವ ಮೊದಲೇ ಹೇಳಿದ್ದಾರೆ ಯಾನ್ ಪಾತಿರ್ಜಿ ಅಂತ. ಅರ್ಧ ಪಾತಿರ್ಜಿ ಅಂತ ನೋಡಿಕೊಂಡು ಅವ್ರ ಹತ್ರ ಮಾತಾಡಿಸುವಂಥದ್ದು ಮಾಡಬೇಕು. ಎಂತ ಮಾಡ್ತಿದ್ದಾರೆ ಅಂತ ನೋಡುವ. ಅಮ್ಮ ದಾನೆ ಎಡ್ಡೆ ಎಡ್ಡೆ ದಾದಮ್ಮಣೆ ಒರೆಪ್ಪಣೆ ಒರೆಪ್ಪಣೆ ಅದಕ್ಕೆ ಕಲ್ಲು ಹಿಡ್ದ ಮಲ್ತಾರದ ಒಂದು ಉಂದೇಕದಾದ ನೀರಿದ್ದ ಕೈ ತೊಂದಿದ ಉಂಡದ ಇದು ಬಣ್ಣವಾಡ್ನ ಒಂಜಿ ಬಣ್ಣವಾಡ್ನ ಕೋಲು ಕೋಲು ಕಲ್ಲು ಏನು ಪುರ ತೋಜ್ಪಾಲೆ ಕೊಂತುದ್ದಿ ಎಂಕೈಕು ಎಂಚಿನ ಬುದ ಅದು ಕಲ್ಲು ಪುರ ತೋಜ್ಪಾಲೆ ಎಂಕಲ ಬನ್ಪಣೆ ನೆಕ್ಕೆ ಎಂಚ ಅಂದು ಪದೆಂಕೋಲು ಉಂಡು ಪದೆಂಕೋಲು ಇಂಚಿತ್ತಾನೆ ಬರುದು ನಿಕಲ್ನ ಟೂಲ್ಸ್ ಪೂರ ಬೊಕ್ಕ ಪದೆಂಕೋಲು ಅತ ಅಂದು ಅವು ಬರು ಒಂದು ಕಲ್ಲು ತೋಜ್ಪಾಲೆ ಈತ ಕಲ್ಲು ಉಂಡದ ಓ ಇರ್ನ ಫೇವರೇಟ್ ಕಲ್ಲು ಇರೇ ಭಾರಿ ಇಷ್ಟ ಇದು ಎಂದು ದೈ ಇಂದುಲ ಅಂದುಲ ಹೌದೇ ಅವು ಗೋಡ ಇದು ಎಂದುಲ ಇದು ಉಲಾಯಿ ರಿಪೇರ್ ಹಾಂ ಬುಕ್ಕ ಸಪಾಯದ ಜಾಗಿನ ರಿಪೇರ ಬುಕ್ಕೊಂದು ಬಲೆನ ರಿಪೇರ ಬುಕ್ಕಂದೆ ಸೆರೆಕು ಅನ್ನೊಂದು ಸೆರೆಕು ಅಂಚ ಅಂಚ ಒಕ್ಕ ಮುಂದೆ ಉಲಾಯಿ ಅಂತ ರಿಪೇರ್ ಮೇಲು ರಿಪೇರ್ ಅಂಚ ಐನು ಅಂತ ರಿಪೇರ್ ನೆಟ್ಟೆ ನೆಟ್ಟೆಂದು ರಡ್ಡೆಟ್ಟಿ ನೀರಿನ ರಡ್ಡೆ ಫೇವ್ರೇಟಾ ಇದು ಅಷ್ಟೇ ಅವಳಿಂದ ಪುಣ್ಯ ಇಂದು ರಡ್ಡೆ ಕಲ್ಲಿಂದ ಅದು ಎಂದೇನು ಓಲ್ದೆಟ್ಟಿ ಬರೀ ಫೋನ್ ಎಂಕಲ ಎಂಕಲ ಕಡ್ಲೆ ಎಂಕಲ ಎಂಕಲ ಒರೇ ಮುಖರೇ ಅದೇ ಮುಖರೇ ಬರಲಿ ಎಂಕಲ ಎಂಕಲಿ ಓಕೆ ಆ ಕಲ್ಲಲ್ಲಿ ಪೂರ ದೆಕ್ಕಿರಲ್ಲ ನೀರು ಪೂರ ನೀರು ದೆಕ್ಕೋರು ಮತ್ತೆ ಪೂರ ಒಂದು ಇಂಚಿನ ಮಲ್ಕೊಡ್ನ ಡೇಟ್ ಹೊಡ್ಬಿಟ್ಟಿದೆ ಇದು ಒಂದು 4 ದಿನ ಕರೀದು 4-5 ದಿನ ಕರೀಲೇ ಇತ್ತು ಆ ನೀರು 5 ದಿನ ಇಂಚು ಹಿಡಿದೊಂದಲ್ಲ 5 ಉದ್ದನ್ನೇ ತುಗಟ್ಟ ಬೇಳೆ ಅನ್ಮನೆ ಒಂದೇನೊಟ್ಟಿಗೆ ತಂದು ಅವಳ ಆತಂದ್ರೆ ಹೌದಾಯ್ತು ಹೌದಾಯ್ತು ಅವ್ರು ಇಂದು ತಂದಿದ್ದಾರೆ ಅಲ್ಲಿ ಅವಾಂಡ ಬೇರೆ ಆಯ್ತಾ ಪುರಾಣ ಕೊರೆಸುದು ಪುರಾಣ ಗಂಜಿ ಮುನ್ನಿ ಗಂಜಿ ಬೇಕು ಅದು ಅರಳು ಅರಳು ಬೇಕು ಅದು ಹೋಗ್ಬೇಕು ಅವು ಊಡು ಉಂಟು ಸ್ವಲ್ಪ ಆಯ್ತು ಅವು ರೆಡಿ ಆಯ್ತು ಅವು ಅವೆಲ್ಲೋ ಪಾತ್ರ ಅಂತ ರೆಡಿ ಏನಾ ಬೈಕ್ ಹೊಡತ್ತೇನ ಬೇಕು ಅವು ಬೇಕು ನಾವು ಅವು ಅವರ ಬೇಕನವ ಅವರ ಹಾಕ್ಕೋತಾನ ಪೂರ ಅಷ್ಟ ಡ್ಯಾಮೇಜ್ ಅದಾ ಈಗ ಕಲ್ಲು ಒಂಜಿ ಮೇಲ್ಗಿಂಚ ದಿನ ಐಕು ಕುಲ್ಲುನ ಕಲ್ಲು ಅವ ಮನ್ಪವನೆ ಕಲ್ಲು ಗುಂಡಿ ಬಂತದ್ದು ನಮ್ಮೆ ಮಂತ ಇಂಚ ಕರ್ಗಲ್ಲದ ಅವು ಐನು ಚಕ್ರದಲ ಅಂಚ ಮೆತ್ತುನೆ ಕುಂಚದ ಮಣ್ಣೆಲ್ಲ ಚೆಪ್ಪುದ ಕೊರುದ ಐನು ಪೊರ್ಲು ಪೊದಿಪುನೆ ಅಂಟು ಅಂತ ಇಡ್ನೆ ಪುಲಿಪಿಯರ ಐನು ಬೊಂಜ ಮೀನಿ ರಾಸು ಹಣ್ಣಂಚ ರಾಸು ಹಡ್ದು ಈ ಬಲ್ಲು ಚೆಪ್ಪುದ ಪಿರಿ ರಡ್ಡು ಬಿದ್ದ ಬಲ್ಲನ್ನು ನೆಕ್ ಕಲ್ಲಿಗೆ ಸುತ್ತುದು ದೀಡ್ನೆ ಐಕೆ ಕುಲ್ಲಿನ ಲೆಕ್ಕ ದೀಡ್ದು ಆ ಚಕ್ರನು ಮೇಲ್ದ ಗುಡೇನು ದುಂಬು ಮೆತ್ತುನೆ ಬುಕ್ಕ ಉಲಾಯಿ ಅಂತ ಸಪಾಯ ಅಂದರೆ ಉಂಗುನೆ ಹಿಡ್ದು ಮಲಂಕನ ಅಂತ ಐಟು ಒರಿ ಚಕ್ಕ ಕೆಲಸ ಪೂರ ಐನೇ ಹಿಡ್ದುಕ ಒರಿ ಚಿರ್ಗಾರಗಳು ಹುಲ್ಲಿಯರ ಬುಕ್ಕ ಒರಿ ಮನ್ಪೇರ ಅದೇ 2 ಜನ ಹೊಡೋದು ಇತ್ತಂಡ ಇದೊನ್ನೆಡು ತಿರ್ಗಾಡದಂಡ ಒರಿ ಏರಿಯಾಗೆ ಹಾಕೊಂಡು ಮುಲ್ಪ ಬತ್ತನೇಟು ಐಟು ಗುಣ ಹಾಕೊಂಡು ಇಜ್ಜಿನ 2 ಜನ ಬೋಡೇ ಬೋಡು ಬುಕ್ಕ ಮಣ್ಣದಾಗ ಅಷ್ಟಲ್ಲ ಈ ಮಣ್ಣದಾಗ ಇಟ್ಟೇನು ಪೊಡಿಯು ಅಂತದ್ದು ಹೊರ ಪೊಡಿಯು ಅನ್ಪೇರಂದು ಹೊರ ಪೊಡಿಯು ಅಂತದ್ದು ಏನು ಗಾಳಿ ಪೇರಂದು ಗಾಳಿ ಪೇರಪ್ಪ ಕದ್ದಿಂದ ತೈನ ಐನು ಪೇರಪ್ಪ ಎಡ್ಪೋಡು ಅಂಚೆನು ಪೊಡಿ ಆಗುದು
పొడి అది 5 పెరపగా అయిపోదు బుక్కద రడసారి తీరిపోదు అವು అక్కడ ఇట్ట మన్నుల బూరుడైకి అంత గాలుతుంది నీరుದು బుక్క ఈ పుయ్యేను ನೀರು ಬೈತದೆ ಕಲಕ್ಟಾವನೆ అయిన ಮಂದದ ನೀರು ಬೈಪೋದು పొడికి ಗುರಿ ಬಂದಂಚ ಮಣ್ಣು ಒಂದು 4 ಗಂಟೆ ಮಣ್ಣು ನೀರು ಕೊಡು అయిన గురి వాడు అయికు ఈ కలడ్డైన నీరును మైపనే మైతుంది బొడుతున్న లెక్క గట్టి అంటుంది ಅಪಗದ ಇರ್ತದೆ ಅಪಗದ ಇರ್ತದೆ ಎಡ್ಡೆ ಬೆನ್ನಿಯದ ಎಂಡ ಇರ್ತದೆ ಎಡ್ಡೆ ಬೆನ್ನಿಯದ ತೀರ್ದ ಎಡ್ಡೆ ಅವು ಈರು ದಾಯಿಗ ಆ ಕಲ್ಲೇ ಪತ್ತೊಂದು ಬೇತೆ ಕಲ್ ದಾಯ ಪತ್ತೊಂದು ಅವೇ ಒಮ್ಮುನೆ ಒಮ್ಮುನ ಅವೇನಾ ಇತ್ತೆ ಬೇತೆ ತುಲೆ ಒಂದು ಬೆಂಡು ಕಲ್ಲ ಹೌದಾಯ್ತು ಸ್ವಲ್ಪ ಒಂದು ಇದು ಬಲೆ ಬಂತಂದು ಬಲೆ ಕುಕ್ಕಲು ಜೀವು ತುಗ ಇದು ತುಗಂದಿಂದ ಹಿಂದೆ ಕೆಂಚವಿಲ್ಲ ಬೆಲೆ ಕೊರಿತಿಲ್ಲ ಸೈಡ್ಗೆ ಫಿನಿಶಿಂಗ್ ಕೊರ್ರೆ ಅಂದ ಐಕೆ ಕಲ್ಲದಲ್ಲ ಪುದಾರ್ದಿತ್ತಾರೆ ಇದು ಒರೆಪ್ಪಲ್ ಆಯ್ತು ಇನ್ನು ಬೇತೆ ಕಲ್ದೆಪ್ಪಿ ಒಂದು ಇಡೀ ಕಲ್ಲ ಈತಲ ಪೂರ ಓಡ್ತಾನೆ ಕೆಲಸ ಈತ ಕಲ್ಲುಡು ರಾಮ್ ವರ್ಷ ಉಂಟದ ರೌಂಡ್ ಇಪ್ಪುಲು ರೌಂಡ್ ಅಂದು ಒರೆಸದು ಊರೆತ್ತದೆ ಸಫಾಯ ನಾವು ಅವು ಏತು ವರ್ಷ ದಿಂಚೀರು ಒರೆಸದು ಅಮ್ಮನಾಗ ದಿಂಚಿತ್ತದೆ ಇಲ್ಲ ಸೊಳತಾನೆ ಅಲ್ಲಿ ಉರುಂಟಿತ್ತು ನಂಡೆ ಅಂತ 20-25 ವರ್ಷ 4 ವರ್ಷ 5 ವರ್ಷ ಈ ಕಲ್ಲುಗ ಇಂಥೊಂದು ಒಂದು ಬಾರಿ ಇಂಪಾರ್ಟೆಂಟ್ ಈ ಕಲ್ಲಿಗೆ 45ರಿಂದ 50 ವರ್ಷ ಆಯ್ತಂತೆ ರೌಂಡ್ ಇರ್ತದೆ ಸಫಾಯಿ ಆಗಿದೆ ರೌಂಡ್ ಆಗಿ ಹೀಗೆ ಒರೆಸಿ ಎಷ್ಟು ಜನರ ಮನೆಯಲ್ಲಿ ಯಾವ ಪದಾರ್ಥ ಆಗಿದೆ ಗೊತ್ತಿಲ್ಲ ಇವರು ಮಾಡಿದ ಬಿಸಾಲೆಯಲ್ಲಿ ಅಪ್ಪೆ ಅಮ್ಮೆ ಪೂರಂದಿಟ್ಟು ಒರೆಸಂತೀರಿ ತೀರು ಒರೆಸೋದಿಲ್ಲ ಈರು ನೆಡ್ದು ಬುಕ್ಕ ಜೋಕುಲು ಏರು ಒರೆಪುಣಾಗಲಿ ಆಗ್ಲಿ ಇತ್ತದಾಗಲಿ ಒರೆಪಡೆ ಜೋಕ್ಲು ಇದ್ದಿಲ್ಲ ಏರ್ಲ ಜೋಕ್ಲು ಇದೆಯಾ ಅದು ಆಂಡ್ಲ ಇತ್ತದ ಜೋಕ್ಲು ಇಂಟ್ರೆಸ್ಟ್ ಇದ್ದ ಎಂಕಲ ಕಲ್ತನಾಗಲಿ ಮಾತ್ರ ಕೆಲಸ ಅನ್ಬಿಡೆ ಕಲ್ಪಂದ್ರ ಜೋಕ್ಲಿ ಬರಗಳು ಪೇರಂಡು ಕೆಲಸ ಹೋಗ್ನಾಗಲಿ ಕೆಲಸ ಬೇರಂಡು ಇತ್ತೆ ಏರು ಮಾಡ್ತೀರಿ ಇತ್ತೆ ಈರು ಏತು ವರ್ಷದಿಂಚಿ ಬೆಲೆ ಅಂತಂದ ಏನೊಂದು 25 ವರ್ಷದಿಂಚಿ ಕೆಲಸ ಅಂತಂದ್ರಲ್ಲೇ ಐದು ಮೂಲ ಕಲ್ತೊಂದಿತ್ತೆ ಬಣ್ಣೀತು ಕೂಲಿ ಎಲ್ಲ ಸೋಪೇದಾನೆ ಕೂಲಿ ಎಲ್ಲ ಸರ್ ಎಂಚ ಜೀವನ ಎಂಚ ಉಂಟು ಆಯ್ತಾ ಇತ್ತೆ ತೀರ್ನೇ ಇತ್ತೆ ಕೆಲಸ ಅನ್ಪೇರ್ಲೆ ತೀರ್ತಿ ದಾನೆ ಆಂದು ಆಂದತ್ತ ಮುಗಿಯನ್ನು ಎಂಚಿನ ಅಂದ ಪಾತರ್ಲ ಕತ್ತವು ಇತ್ತೆ ತೀರಿಸಿ ನಡಪೇರಿಡ್ಡಿ ಏನಕ್ಕೆ ಪಾತರ್ಜಿ ಅಂತಾನೆ ಕಾಡು ಎಲ್ಲ ನಡಪೇರಿ ಬೇನೆ ಅವನಿದೆ ಕಾರು ಬೇನೆ ಮನೆ ನಡಪುಣ ಲಕ್ಕದಿಂತೀರ ಅಂತ ಹೇಳಿ ಸುಂಟ ಕಾರು ಬೇನೆ ಎಂದೇ ಗಂಟು ಎಂದೇ ಗಂಟು ಕೂಡ ಬೇನೆ ಇಂದು ಲಂಚ್ತೇನೆ ಏತು ವರ್ಷ ಅಂದಿದೆ ಒಂದು 85 ನಾವು 85 ವರ್ಷ ಎಂಕ 35 ಎನ್ನಲ್ಲ ಗಂಟು ಬೇನೆ ಬೊಕ್ಕ ಮಾತ್ರೆ ಬೇನೆ ಲಂಚೇನಿ ಅಂದು ಅತ್ತೆ ಎಲ್ಲಿ ಅಂತಂದು ಇತ್ತೆ ಎಂಚಾವನುಂಡು ಬದುಕು ಎಂಚುಂಡು ಈ ಬೇಲೆ ಎಂಚಾಂದು ಆ ನೀಡ್ದು ಇನ್ನಿ ಮುಟ್ಟೊಂದು ಬೇಲೆ ಅಂತಂದು ಬೇಲೆ ಅಂತಂದು ಇದನ್ನೇಟ ನನವೇ ನೀರದು ದಾಯ್ತ ಅನ್ಪಣೆ ಇಕ್ಕದಾಯ್ತ ಅಲ್ಲ ಬರಿಯಾರ ನಾನು ಬೇರೆ ಹೇಳ್ತಿರುಜ ಕುಳ್ಳಿನವಲ್ಲ ಅಂದು ಬೆನ್ನೇರದು ಇರ್ಜಿ ದಾಯ್ತ ಅನ್ಕೊಂಡು ಅತ್ತ ಅಂದು ಸುಕ್ಕಂಚಿನ ಮಾರಿಯರ ಅಡೆ ಬರ್ತೆ ಮಾರಿಯರ ಅಂತ ಕುಣಪ್ಪೆದಾಗಲ ನಕ್ಕದ ಇಲ್ಲ ಈರ್ಲ ನಕ್ಕಲ ಮಾರುಂತಾರ ಮಾರೊಂದು ಇಲ್ಲಿಲ್ಲಡೆ ಊರುಡೆ ಇತ್ತಂದನ ಪೆರ್ನೆ 30 ವರ್ಷದಿಂಚಿ ಆಪುಣ್ಯದ್ದಿ ಬೇರೆ 5 ಮುಕ್ಕ ಬೇಲೆಗೆ ಹೋಗಿ ಏನು ಬೇತೆ ಬೇಲೆಗೆ ತುಂಬ ಇಲ್ಲಿಲ್ಲಡೆ ಪೂದು ಮಾರೊಂದಿತ್ತಾರತ ಅವು ಐದು ಸುಖ ಮೂಲ ಸೊಸೈಟಿ ಇಂದತ್ತ ಅಡೆಗೆ ಬರ್ಪುಣೆ ಮೂಲೆ ಮಾಡ್ಬಿಡೆ ಮೂಲೆ ಬರ್ಪುಣೆ ಅಂದು
ಅವು ಸುಖ ಇತ್ತೆ ಅವು ಸುಖ ಇಜಿಂದ ಇಡೀ ಕಪ್ಪು ಅಂತಾರ ಓದು ಏದು ದೂರ ಅಲ್ಲ ಪುತ್ತೂರು ಊಟಲ್ಲ ಓದೊಂದು ಹಾಂ ನಾನು ಹತ್ತದೆ ತುಂಬೊಂದು ಅದು ದೇಸೊಂದಿತ್ತೀರ ನೆಪ್ಪದೆ ಅದು ಚೊರೆ ಅನ್ಪಿದ್ರೆ ಹೆಂಗೆ ಕಮ್ಮಿ ಮಾಡಿ ಇದ್ಯಪ್ಪ ಆಗ್ಲೇ ಅವು ಎಂಕಲ್ಲ ಮಾಲೆ ಎಂಕಲ್ದಾತ ಎಂಕಲ್ಲ ಮಾಲು ಸ್ವತ್ತು ಎಂಕಲ್ದಾತ ಆಗ್ಲೇ ಪನ್ನನೆ ಬೋಡನ್ನ ಬರ್ಕೊಂಡು ಇದಿನದ್ದಿ ನಿಖಲ್ನ ಮಾಲ್ ನಿಖಲ್ನ ಬಾರಿ ದೇಶ ಇತ್ತೆ ದುಂಬುದ ಮಣ್ಣು ಕೂಡ ಇತ್ಯದ ಮಣ್ಣಿಗೆ ದುಂಬುದ ಮಣ್ಣಿಗೆ ಕೂಡ ವ್ಯತ್ಯಾಸ ಉಂಟಮ್ಮ ಇದು ಮಣ್ಣಿಗೆ ವ್ಯತ್ಯಾಸ ಇದ್ದಿ ಮಣ್ಣೇ ಮಣ್ಣು ಆಯ್ತಾ ಎರಡು ಬಗೆತ ಮಣ್ಣು ಅದು ಇತ್ಯದ ಮಣ್ಣು ಇತ್ತೆ ದೂರ ಹಿಡ್ಕೊಂಡು ಹತ್ತು ಮುಟ್ಟದ ಮಣ್ಣು ಇತ್ತೆ ಮುಟ್ಟಾಡೋಲ್ಲ ಇದ್ದೋಡ ಮುಟ್ಟಾಡೋಲ್ಲದ್ದು ಆ ಮಣ್ಣು ಸಿಕ್ಕಿದ್ದಿತ್ತೆ ಇತ್ತೆ ದುಂಬುಡ್ದು ಇತ್ತೆ ಕೆಲಸ ಶುರು ಆಯ್ತು ಪೂರ ಮಿಷಿನ್ ಮಾತಿಜ ಮಿಷನ್ ಅಂತ ನಾವು ಹಾಕಿದ್ದು ಕರೆಂಟ್ ಮುಟ್ಟಿಯಾರ ಹೋಗಿದ್ದೀನಿ ಅವು ಹೆಂಗೆ ಹಾಕಿದ್ವಿ ಹೆಂಗೆ ಹೋಳಿಗೆ ಹಾಕಿದ್ವಿ ಇರ್ಬೇಕಾ ಏನು ಚಕ್ರ ಉಂಟು ಚಕ್ರ ಓ ಇರ್ನ ಚಕ್ರಡೇನಾ ಎಂಚೆತ್ತನು ಬದುಕದ ಐತೆ ಈ ಚಕ್ರಡೇ ಇತ್ತಾರೆ ಈತನೇಟ ಬದುಕು ಸಾಗೋಂದು ಬತ್ತಂಡು ಒಂಜಾತ್ ಖರಾಬಿ ಸೆಲೆ ಮಲ್ತಾರೆ ಏತು ಮಲ್ತಿಪ್ಪಾರ ಒಂಜ ಅಂದಾಜೀರು ಏತುಂದು ಅನ್ಕೊಣೆ ಒಂಜ ಅಂದಾಜಿ ಏತುಂದು ಮನೆಯರ ಹಾಪಿ ಎಂಚಂದ ಒಂಜಿ 10,000 ಇತ್ತೆ ಸುಮಾರು ವರ್ಷ ಹೊಡ್ದಿರು ಚಾ ಕಾಫಿ ತಿಂಡಿ ಗಂಜಿ ಸಾರು ಸುಕ್ಕ ಪೂರಲ್ಲ ಮಣ್ಣದ ಹತ್ರಡೆ ಮಲ್ತೊಂದಿತ್ತು ನಾ ಅವು ಎಂಚ ರುಚಿ ಇತ್ತೆ ಈ ಸ್ಟೀಲ್ ದೇತ್ರ ಮಲ್ತ ಅವು ಎಂಚ ರುಚಿ ಅವು ತಿನ್ಪುಣಂಜಿ ಎಡ್ಡಾಣು ಎಡ್ಡಾಣದಲ್ಲ ಅವು ಈ ತಿಂದೆ ಉಂಟು ಐನವೇ ಅಭ್ಯಾಸ ಆಯ್ತನಾಗಲೇ ಗಂಜಿ ಅಂತನೆಲ್ಲ ತೆಲಿಯಲ್ಲ ಐನ ಆಯ್ತಾ ಮನದಾರ ಮಂದ ತೆಲಿಯೇ ಸೂಪರ್ ಅದ ತೆಲಿ ಖುಷಿ ಅವನು ಅಂದು ಇತ್ತೆ ಆನಿದ ಕಷ್ಟ ದುಂಬುದ ಕಷ್ಟ ಇತ್ತದ ಇತ್ತ ಬದಲಾವಣೆ ಅವು ಒಂದು ಬರ್ತಂತೆ ಉಂಡಿಯರ್ನೇ ಅಪ್ಪಜಿ ಉಂಪು ಅನ್ಲ ಉನಿಯರ್ನೇ ಅಪ್ಪಜಿ ಅಪ್ಪಜಿ ತುಣುಪುನೆ ದುಂಬು ಎಣ್ಣೀರ ದುಂಬು ಗಮ್ಮತ್ತು ಏತು ತಿಂದೆ ಆತಗೆಲ್ಲ ಸರ್ಜರ ಇತ್ತೇನು ಮಾತಿಪ್ಪ ಅಲ್ಲ ಅಮ್ಮ ಗಂಡನಿ ಮಗ್ಗಿ ಏನು ನಾವು ಜನ ಬರುತ್ತೆ ಆಗಲೇ ಇಲ್ಲೂ ಹಚ್ಚಿದ್ರು ಜನ ಅಂತ ಇತ್ತೆ ಎಣ್ಣೆ ಉಳ್ಳಿರು ಆಗಲೇ ಇಲ್ಲಿ ಓಲ್ಲ ಕುಲ್ಲಿಯರ ಜಾಗ ಹೇಗಿತ್ತು ಅಂತ ಎಣ್ಣೆ ಉಳ್ಳಿರು ಎಲ್ಲೇ ಇಲ್ಲಿ ಗಿಂಜಿ ಒಳ್ಳೆ ರಡ್ಡು ಮೇಲೆ ಇಟ್ಟು ನಾನು ಇಲ್ಲ ಎಣ್ಣೆ ಹೋಗ್ತೇವೆ ಈಗ ಅಗ್ಲಡೆಗೆ ಹೋದು ಎಪ್ಪುನ ಅಂತ ಎಣ್ಣೆ ಅಡಿಗೆ ಹೋದು ಎಣ್ಣೆ ಹುಡುಕಾಗಿ ಮಧ್ಯಾಹ್ನ ಕುಣಿಯರ ಅಂತ ಹೋಗ್ತೇವೆ ಇಲ್ಲಡಿ ಅಂತ ಕತ್ತಲೆ ಜಪ್ಪಿರೋ ನಡಿ ಹೋಗಿ ಬಟ್ಟೆ ಪ್ರೇತದ ಆಯ್ತಾನಲ್ಲ ಕೇಂಜಿ ಬಂದು ಒಂದು ಜಾಗ ಎಂಕಲ್ಲ ಐಟೆಗೋ ಇಪ್ಪಣೆ ಓಡಿ ಹಾಕೊಂಡು ರಾತ್ರಿ ದಾಯ್ತು ಹಾಕೊಂಡು ಹೋದಲ್ಲ ಎಲ್ಲ ಇಯರ್ಲದ್ದಿಯ ಭದ್ರತೆ ದೃಷ್ಟಿ ಅಂಚ ಹೋಡಿಗೆ ಹಾಕೊಂಡು ಆಗಲೇ ಬತ್ತದು ಬುಕ್ಕೋಗಂತ ಹೊಡತ್ತದ ಆಯ್ತಾನಲ್ಲ ಚೆಮ್ಮೆ ಅಂದು ಐಕ ಹೋಗ್ತದೆ ಅಡೆ ಹೋಗ್ಬೇಕು ತೂಪೇರು ಇತ್ತೆಲ್ಲ ಒಳ್ಳೆ ಆಗಲೇ ಜಾಗ ಇದ್ದರೆ ಹೊಡೋದು ಇಲ್ಲ ಬಂದಿದ್ದು ಮತ್ತೆ ಒಂದು ತೆರೆಗೆ ನಾನು ಪಾತ್ರ ನೀರಿನ ಬೇಲೆಗೆ ಅಡ್ಡಿ ಮಲ್ತೇನ ಉಪದ್ರ ಅಂತೇನಾ ಉಪದ್ರ ಆಯ್ತಾ ಉಪದ್ರ ಅಂತ ನೇರ್ಪುನ ನೀರಿಗೆ ಅಂದ್ರೆ ಉಪದ್ರ ಆಯ್ತಾ ನೀಗೆಲ್ಲ ತಂದಿಗೆ ಮಾಡ್ತಾರೆ ಅವು ಹುಳ ಇದೆ ನಮ್ಮದು ಅವು ಬಲೆಯನ್ನು ನೈಸೋಲ್ಲ ಇತ್ತೆ ಯಾನು ಹೆಂಗೆ ದಾಲ ಗೊತ್ತು ಯಾನು ಎಡ್ಡೆ ಪಾತ್ರ ಆಯ್ತು ನೋಡಿ ಎಂಚೆ ಆಯ್ತಾನೆ ಅವು ಎಂಚಿನ ಭತ್ತಂಡ ಎಡ್ಡೆ ಪಾತ್ರ ಅಂತ ಹೆಂಗೆ ಗೊತ್ತೇಜಿ ಮಣ್ಣದ ಪಾತ್ರದ ಬಗ್ಗೆ ಬಂತ ಎಂಚ ಗೊತ್ತ ಹೆಂಗೆ ಗೊತ್ತಾಗ್ಜಿ ಇದೇ ಬಂತ ಇರು ಕಪ್ಪು ಇತ್ತು ನಾವು ಎಡ್ಡೆ ಅನ್ನೋದು ದೇಸಂಬರ ಒಂತ ಸುಮಾರು ಬೇಯ್ತನ ಅಂದ ಗಟ್ಟಿ ಬೇಯ್ತನ ಅಂತ ದಾಲ ಗಟ್ಟಿ ಬೇಯ್ತನೇನು ಎಂಚ ಇತ್ತೆ ಗಟ್ಟಿ ಬೇಯ್ತನ ಬೇಯ್ಪವನೆ ಐಕು ಸೂ ಅತಿತೆ ಯಾನ್ ಬೇಯ್ಪವನ ತೂಪುಜಿ ಯಾನ್ ಹೊಲ ಅಂಗಡಿ ನೇರ ತುಂಬ ಒಂದು ಮಾರಂದ ತಿಕ್ಕುವೆ ಅವಾಗ ಬಿಸಲೆ ಪತ್ತೊಂದು ಎಂಕೆ ಎಂಚ ಗೊತ್ತಾಪನೆ ಒಂದು ಗಟ್ಟಿ ಬೇಯ್ತಿದ್ದು ಮಡಿ ಬೊದ್ದು ತಿನ್ನಿರ್ತಲ್ಲಿ ಎಡ್ಡೆ ಮಡಿ ತಿನ್ನೇನು ಬೊಲ್ದಿತ್ತನೇನು ಕೆಂಪಿತ್ತನೇನತ್ತ ಕೆಂಪು ಸಾಧಾರಣ ಅವಳ ನಂಗೆ ಗೊತ್ತ ಎಕ್ಲೆ ಅಂತ ಬೇಯ್ತಿನ ಇಂಚ ಅಂತ ಗೊತ್ತಾಗ್ತದೆ ಇತ್ತೆ ಎಂಕ್ಲು ಬರುತ್ತೆ ತಂದ್ರೆ ಕೆಂಪಿತ್ತನ ಎಡ್ಡೆ ಅಂತ ಕೆಂಪು ఇప్పుడు ಬೇಯ್ತಿನ ಎಟ್ಲ ಕೆಂಪು ಸೇಡಿ ಕಲರ್ ಸೇಡಿ ಅತ್ತ ಒಂಜಿ ಬಲ್ಗಣ್ಣ ಬೊಲ್ಗಣ್ಣ
ಹೌದು ಬೇರೆ ಮೂಲು ಕಷ್ಟ ಏನೇ ತುಂಬ ಏಪಲ್ಲ ಕಷ್ಟ ಆದ ಛೇ ಒಂದು ಬುರ್ಚಿತ್ತು ನಿಂಗೆ ಅಂಜಾದ ಎಂಕ್ಲಂದೇನು ಮಂತಿನ ಬದುಕುನೆ ಅಂತ ಜೀವನದ ಸಾಧ್ಯ ಜೀವನ ಸಾಧ್ಯ ಅಂಚೆ ಒಂದು ತುಗ ನಾನಾರಾಡು ಜನ ಒಳ್ಳೆ ರಕಲ್ಟೆಲ್ಲ ಪಾತಿರ್ಗ ಈಗ ನಾವು ಒಬ್ಬರನ್ನ ಮಾತಾಡಿಸಿದ್ವಿ ಇನ್ನೊಬ್ರು ಇದ್ದಾರೆ ಅವರು ಎಂಥದ್ದು ಮಾಡ್ತಾ ಇದ್ದಾರೆ ಎಂತ ಮಾಡ್ತಿದ್ದಾರೆ ನೋಡುವ ಅಮ್ಮ ದಾದ ಅನ್ಬಣೆ ಅಡಿಗುಳ್ಳವನೆ 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 ಅಡಿಗುಳ್ಳದು ಬೊಕ್ಕದ ಅನ್ಪರುಂಡೇನು ಅಡಿಗುಳ್ಳದು ದೀಪನೆ ಬೊಕ್ಕೊಂಜಿ ಗಡಿ ಹೊಟ್ಟೆ అయితే నేను అడిగుల్లో ఉన్నాను పూర్తి ఓ అందు చక్ర ఏ ಸಮಯ ಅಂడి ಇದು ಕೆಲಸ ಅನ್ಬರ್ದು ಮಂತದ್ದು 15 ವರ್ಷ 15 ವರ್ಷ ಅಂడి ಏನ್ ಚಾವೊಂದುಂಡು ಖುಷಿ ಆವೊಂದುಂಡು ಖುಷಿ ಆವೊಂದು ಮೂಲೆ ಮೂಲೆ ಖುಷಿ ಆವೊಂದು ಬೇಲೆ ಬೇಲೆ ಅನ್ಪೆರೆ ಬಿದೆ ಬೇಲೆ ಬೇರೆ ಆ ಪೂಜೆಂಕ್ಲೆ ಒಂದು ಸ್ವಂತ ಬೇರೆ ಆತೆ ಒಂದು ಖುಷಿ ಆವೊಂದುಂಡ ಈ ದಿನ ಇದೆ ಬರ್ಕಂದಾಪುಣ ಏತ್ ಏರ್ ಮಾತೇಪನ ಇಲ್ಲಲ್ಲ ಏನೇನ ಜೋಕುಲು ಸದ್ಯನ ಏರ್ ಮಾತ ಬಾಳೆರು ಅಂದ ಆಕಲ್ದ ಅಣ್ಣೆ ಬೇತೆ ಬೇರೆ ಅನ್ಪೆ ಕಲ್ಲದ ಬೇರೆ ಕಲ್ಲದ ಬೇರೆ ಬೇರೆ ಐತೆ ಈ ಜೋಕುಲು ಪುರ ಒಂದೇನು ಮನ್ಪುಜೇರಿಲ್ಲ ಬೊಚ್ಚಿ ಆಗ್ಲೇ ಬೊಚ್ಚಿ ದಾಯ ಬೊಚ್ಚಿಗೆ ಬೊಚ್ಚು ಅನ್ಪೇನೆ ಅಂಕಲ್ ಮನ್ಪನೇನು ಕಲ್ಪಲೇನು ಬೊಚ್ಚಮ್ಮಯ್ಯನ ಬಂಗದ ನಿಗ್ಲ ಬಂಗನ ಯಾವ ತೋಜು ಬಂಗದ ಬೆಲೆ ಎತ್ತ ಇತ್ತ ಮಣ್ಣಿಗೆ ಎಷ್ಟು ಡಿಮ್ಯಾಂಡ್ ಉಂಟತ್ತೆ ಮಂದಗರ ಇದು ಡಿಮ್ಯಾಂಡ್ ಉಂಡು ಕೆಂಜೇರತ ಮಣ್ಣೇನು పండగ ఎంజరా అడ్డు పుడోడు బుర్తులాండు బుర్తులాండు కల్పోడు అన్నది అందా కలుపు జరి ఇల్లాలన్నా కలిపేరిగా ఇడాత కలుపు జరిగే వాళ్ళు కలిపి ఇడాత కలుపు జరిగిన ఇల్లాలు కలిపారా ఇల్లాలు మనపో ఇల్లడే కొడక బల్లి నేను ఇల్లడే కొండ ఇంకలి సౌకర్య ఇద్ది ఇల్లాలంత కొట్టే బోడి మళ్ళీ కట్టువన పోడు మన్న తయారని పోడు మన్న లాటు బడ్డారే కొనత దివరే 10 మంది అంటే మా సౌకర్య పడితే ఇల్లాలు బోటి ಮೂಲೆ ಜನ ಉಳ್ಳಾರ ಮುನೆಂಕರ್ 4-5 ಜನ ಉಳ್ಳ 4 ಪೊನ್ನುಲು ಉಳ್ಳ 5 ಪೊನ್ನುಲು ಉಳ್ಳ ರೆಡ್ಡಾನುಳ್ಳಿ ಕೊಂಜಾನ್ ಕಲ್ತೊಂದುಲ್ಲ ಏನ್ ಜಾಮು ಬೇಲೆವರ ಏನ್ ಜಾಮು ತೊಜ್ಪಲೆ ಎಂಕಲಂದೆ ತೊಜ್ಪಲೆ ಐಸ ವಸ್ತುಲೆ ಐತ ಪಿರಾವ ದಾಂಡು ನನ್ನ ಬೇಲೆ ಆಂಡತೆ ಈತ ಒಂಜಿ ದಿನಕ್ಕೆ ಇರು ಏತ್ ಮಲ್ಪರಾಪುಂಡು ಒಂಜಿ ದಿನಕ್ಕೂ ನೆನ್ತೆ ಪಾತ್ರ ಬಲೆ ಬತ್ತೊಂಜಿ 50 ಪೀಸ್ ಮಂತಿದೇರಾಪುಂಡು ಬೇಲೆ 3 ದಿನ ಉಂಡು ಬುಕ್ಕ ಒಂಜಿ ದಿನ ನೆನ್ನ ಅಡಿ ಅಯ್ಯವ ಅಂದಕ್ಕೆ 3 ದಿನ ಬೇಲೆ ಉಂಡ ಒಂಜಿ ದಿನ ನೆನ್ನ ಜಾಲ್ದ ದೀಪನ ಉನ್ಗ ನಂಜಿ ಬೇಲೆ ಬೊಂಡೆ ಮನತೆ ನೆನ್ನ ಅಡಿ ಕುಲ್ಲ ಅಡಿ ಪತ್ತು ಮರಿಯಲ್ಡು ಬರೆಂಚ ಉನ್ಗವ ಮರಿಯಲ್ಡು ಒಂಜಿ ವಾರಾಪುಂಡು 5 ವರ್ಷಕ್ಕೆ ಅತ್ ಉನ್ಗವ ನೆಂಚ ಇಂಚನೆ ದೊಂಬು ಉಡಿತು ದೊಂಬು ಉಂಡು ಮರಿಯಲ್ದು ಅದೇ ದಿಪ್ಪುಡಿಗಳ ಮೂಡೆ ದೀಪನೆ ಮೂಡೆ ದೀಪ ಮೂಡೆ ದೀಪ ಉಂಗವನೆ ಈತ ಆ್ಯಕ್ಚುಲಿ ಇಂದೇನು ಮಲ್ತಂಡು ಎಡ್ಡೆ ಡಿಮ್ಯಾಂಡ್ ಉಂಡು ಬಂದಿರತ್ತಾ ಪಂಪೇರು ಮಾತಿರಲ್ಲ ಐಕೇನೆ ಉಂಡ ಇಜ್ಜ ಉಂಡು ಉಂಡ ಕಲ್ಪನಾಗ್ಲೇ ಇದ್ದೇರು ಕಲ್ತನ ಎಡ್ಡೆ ಡಿಮಾಂಡ್ ಕಲ್ತನ ಎಡ್ಡೆ ಅದ ಅವಳ ಡಿಸೈನ್ ದ ಕಲ್ತನ ಡಿಸೈನ್ ಕಟ್ಟ ಎಡ್ಡೆ ಎಡ್ಡೆ ಮಾರ್ಕೆಟ್ ಮಾಡ್ತಂಡ ಎಡ್ಡೆ ಡಿಮಾಂಡ್ ಉಂಡು ಈರು ಇಲ್ಲಲ್ಲ ಪಾತ್ರಾಡು ಮಾಡ್ತಾನೆ ಅಡಿಗೆ ಮಣ್ಣದ ಪಾತ್ರನೆ ಕಡಿಗೆ ನಾಲು ಸೀಲ್ದ ಉಂಡು ಅಲ್ಲ ಛಾಯಾ ಮಠ ಸೀಲ್ದೆ ಮಾಡ್ಪಣೆ ಕಜಿಪು ಪೂರ ನೆಟ್ಟೆ ಮಾಡ್ಪಣೆಂಗಲ್ಲ ಮಣ್ಣದ ರುಚಿ ಮಣ್ಣದ ಹತ್ರ ಓ ರುಚಿ ಐಟ್ಲ ಎಟ್ಟ ಖುಷಿ ಆಪ್ ನೋವು ಸಾರು ಮೀನು ಸಾರ ಕೋರಿ ಮೀನು ಭಾರಿ ಖುಷಿ ಹೌದಾ ಮಣ್ಣು ತೇಡು ಅಪ್ಪಣ್ಣ ಈರೆಗ್ಲ ಮೂಲ ಬಾರಿ ಖುಷಿ ಉಂಡು ಖುಷಿ ಉಂಡು ಜೋಕ್ಲೆಡ್ಡ ಪಣ್ಮುನೆ ಬೆಣ್ಣೆನು ಬಂದು ಪಿಜರಿಗೆ ಒಂದೇ ಜೋಕ್ಲೆ ಪುರ ಪಂಡ ತೋರುಡು ಇರ್ನ ಜೋಕ್ಲೆಗಿಂದ ಮಾತ ಬೇತೆ ಜೋಕ್ಲೆ ಪುರ ಬೇಟೆ ಜೋಕ್ಲೆ ಮನಸ್ಸುಂಡು ನಮ್ಮೆಲ್ಲ దగ్గర బొచ్చు అంపేరు కనక్కు పుర బంగ అయ్యే బారి కనక్కు పుర బంగ కనక్కు దాపుర మళ్ళీ బంగ బుక్క చెప్పండి మన్ను మత కుడ్లాడు మత తిక్కుండు కొన తోర్పేరు కాసు కనక్కత బారి బంగ ಇತ್ತೆ ಮಣ್ಣು ಬೇಕು ಒಯ್ಕು ಜಾಸ್ತಿ ಡಿಮ್ಯಾಂಡ್ ಒಯ್ಕು ಆ ಪಾತ್ರೆ ಕಜಿಪುದೇಕೆನಾ ಕಜಿಪುದ ಓಡ್ಪಾಲೆದ ಕಜಿಪುದ ఒక వరసದ ನೀನವರ ತಗೊಂಡು ಲೋಬಾನು ಅಂತ ಎಡ್ಡೆ ಡಿಮಾಂಡ್ ಉಂಟು ಉಣ್ಪುದ ಪಾತ್ರ ಪೇರೆ ಬಿಸಾಲೆ ಪೇರಿಕಾಯಿ ಪೇರೆ ಮತ್ತ ಪರಿಮಳತಿ ಲೇಟ್ ಮತ್ತ ಇದು ಈರ್ನ ಬದುಕು ಏತ್ ಬದಲಾಂಡು ಇಂಚ ಒಂಜಿ ವರ್ಕ್ ಕೆಲಸ ಮಲ್ತಿ ಬುಕ್ಕ ಸುಮಾರು ಬದಲಾಂಡು ಎಂಚ ಮತ್ತ ಜಂಡ ಇತ್ತೆ ಬೀದಿ ಕಟ್ಟೋ ಇಂತ ಬೀದಿ ಅಟ್ನ ಬಾರಿ ಬಂಗ ಆಪೇದು
ನೆಟ್ಟಂಡತ್ತೆ ಬೆಂದಂಡ ಹಾಂ ಅದನ್ನ ಹಚ್ಚಿಯಾರದ ಹಾಂ ಯಾವ ಹಾಂ ನೆಟ್ಟಂಡ ಒಂದು ಬೆಂದಂಡ ಒಂದು ಭಯನ ಒಂದು 100 ರೂಪಾಯಿ ಇದೆ ಕೊಡ್ಪೇರು ಅಂಕಲಿ ಬೋಡಂಡ ಅರ್ಜೆಂಟ್ ಇತ್ತಂಡ ಹ್ಞೂ ಬೀದಿ ಟೆಂಟ್ ಅದು ಆಟೋಜಿ 300 200 ತಿಕ್ಕೊಂಡು ಆ ಓಡೆ ಯಾವುದು ಕೊಡಗಿ ಒಂದಪ್ಪ ಹ್ಞೂ ಹ್ಞೂ ವಾರದಲ್ಲಿ ದಾಳಗಿ ಹ್ಞೂ ಬಗೊಂದು ನಮ್ಮವೇ ಒಂದು ನಮ್ಮ ಸ್ವಂತ ಏತು ಬರ್ತು ಅಥವಾ ಬೇರೆ ಅನ್ಪುಡಿ ಹಾಂ ಬೇರೆ ಮುಂಡ ಬೊಲ್ಪು ಎನ್ಮ ಅಂಟೆಗೆ ಡೇ ಹಾಜಿರವಡು ಹ್ಞೂ ನನಗೆ ದಾಳಜ್ಜಿ ನನ್ನ ಕಡೆ ಅಂಚನಾಗ ಕಂಡೀಷನ್ ಮಾಡ್ತಿದ್ದೀರು ಕಂಡೀಷನ್ ದಾಳಜ್ಜಿ ಕಂಡೀಷನ್ ಮಾಡ್ತಾರೆ ಮಾಡ್ಕೊಂಡಿರು ಬೊಚ್ಚು ನೆಂಕ್ಲೆ ಅವ್ರಿಗೆ ಪೋಪುನಲ್ಲೇ ಬರೋ ಪೋಡತ್ತೆ ರಜೆ ಮಂತದ 3 ಕುಡಿಯಿಂದ ಪೋಪುನಲ್ಲೇ ಪೋಡಪ್ಪ 3 ರಜೆ ಇದ್ದೇವೆ ಇವತ್ತ ಸೇರಿಂದ ಹ್ಞೂ ಹಂಡೇದು ಖುಷಿ ಇಟ್ಟುಲ್ಲಾರು ಖುಷಿ ಉಂಟಪ್ಪ ತೊಂದರೆ ಆಯ್ತು ಮಾತಾಡ್ಗಳ ತೊಂದರೆ ಆಯ್ತು ಮಾತೆಲ್ಲ ಅಕ್ಕಪಕ್ಕದ ಬೇಲೆ ಅಂತ ತಿನ್ನೋದು ಎಡ್ಡೆಲ್ಲಿ ಎದ್ದೆಲ್ಲಿ ತೊಂದರೆ ಆಯ್ತು ಸರಿ ಬದುಕಲ ಚೇಂಜ್ ಹಾಂ ಬದುಕಲ ಸೇರಿನಾಡು ದಾದ ಬುಧಾರಿನ ಹೇಮಾವತಿ ಬುಧಾರಿನ ನನ್ನ ಬುದ್ಧರು ಸಾವಿತ್ರಿ ಸರಿ ಏತು ವರ್ಷದಿಂದ ಅಂತ ಒಂದು ನಾನು ಒಂದು 22 ವರ್ಷ 21 ವರ್ಷ ಉಂಟು ಇನ್ನು ಮಲ್ಪದ ಶುರು ಮಾಡ್ತದಾ ಒಂದು ಕರೆಕ್ಟ್ ಎಂಚ ಒಂದು ಹಾಂ ಕುತ್ತ ಖುಷಿ ಒಂದು ಹ್ಞೂ ಅಪ್ಪ ಖುಷಿ ಜಾಣ ಅಪ್ಪ ಖುಷಿ ಬಂದಾಗ ಬೇಲೆ ಹೋಗ್ತತಿ ಓ ಬೇರೆ ಬೀಡಿ ಕಟ್ಟುವಂತ ಹಾಂ ಅದಕ್ಕೆ ಮುಲ್ಪ ಟ್ರೈನಿಂಗ್ ಅದು ಮುಲ್ಪಡೆ ಸ್ವಂತ ಮನ್ಪೇರ ಶುರು ಅಂತ ನೆತ್ತೇರಪ್ಪಲು ಸ್ವಂತ ಮೂಲೆ ಮನ್ಪೋಡು ಅನ್ನೋದು ಅನ್ಸುತ್ತೆ ಮೂಲೆ ಇದು ಸ್ವಂತ ಮಲ್ಪಕ ಎಂಚ ಬದಲಾಂಡು ಬದುಕು ಬದಲಾವಣೆ ದುಂಬವೇ ಬೀಡಿ ಕಟ್ಟುವಂತ ಭಾರಿ ಕಷ್ಟ ಆಯ್ತಂಡು ಹ್ಞೂ ಸಂಸಾರ ಐತೆ ಖುಷಿ ಆಗ್ಕೊಂಡು ಖುಷಿ ಆಗ್ಬೋದು ಐತೆ ಈ ಹೊಸ ಜವನಿ ಇರ್ಬೋದು ಒಂದು ಮಲ್ಪಿರ ಬರ್ಪುಜರು ಪಂಡ ಕಲ್ಪುಂಡ ಮನ್ಪೋಲಿ ಒಂದು ಟ್ರೈನಿಗೆ ಕೊರೆ ಉಳ್ಳೇರು ಕೊರಪೇರು ಮನ್ಪೋಲಿ ಯಾರ ದುಂಬ ಬರ್ಪುಜರು ಬೊಡ್ಚಿ ಬಂಡದು ಹೌದಾನೆ ಇಷ್ಟೇ ಜನನ್ನ ಈ ದಿನಕ್ಕೆ ಏತ್ ಮಾಡ್ಬೋದು ಇಂಚಿನ ಒಂದು ತೊಜ್ಪಲ್ಲಿ ಇದ್ದಾದತ್ತೆ ಮಂತೊಂದು ಯಾನೊಂದು ಇಟ್ಟು ಕೆರೆಪುಣಿದೆ ಅವು ದಪ್ಪ ಇಪ್ಪುಣತೆ ಪಾತ್ರ ದಪ್ಪ ಇಪ್ಪುಣತೆ ಅವು ತಿಳುಪು ಮನ್ಪೋಡು ಏತ್ ಮಾಡ್ಬೋದು ಇಂಚಿನ ಇಂಜಿನೊಟ್ಟು ಮುಪ್ಪ ಮುಪ್ಪ ಮಂತ ನಾವು ಮಣದಾನಿ ಬೇಲೆ ಇಪ್ಪುಣೈತ ಕೊಡೆ ಪತ್ತು ಮುಪ್ಪ ಮಂತಿಂದ ಮಣದಾನಿ ಏನು ಪೊಯ್ತಿದ್ದು ಮಣದಾನಿ ಏನಿಗೆ ಕೆರೆತದು 2-3 ದಿನ ಬೋಡಪ್ಪ ಮುಪ್ಪ ಮಂತಂಡ ಇದೊಂದು ತಿಂಗಳಿಗೆ ಏತು ನೋಡಿ ತಿಂಗಳಿಗೆ ಒಂಜಿ 13 ಸಾರನ ನೋಡಿ ಪಾತಿ ಇದು ಏತು ಇದು ಮರಿಯಲ್ಲಡ ಬೇಲೆ ಕಷ್ಟನಾ ಮರಿಯಲ್ಲ ಉಂಗುಜಿ ಸರ್ ಉಂಗುಜಿ ಅಂಚದು ಇಲ್ಲಲ್ಲಿ ಏನು ಮಾತಾಡ ಇಲ್ಲಲ್ಲಿ ಯಾನ್ ಎನ್ನ ಹಸ್ಬೆಂಡ್ ಮಗೆ ಪಾಪ್ಯುಲರ್ ಸೇಲ್ಸ್ಮ್ಯಾನ್ ಒಂದು ಕಲ್ತುಂಡ ಒಂದು ಕೆಟ್ಟ ಡಿಮಾಂಡ್ ಇದ್ದ ಕಲ್ತಿಜಿ ಬೊಡ್ಚಿಗೆ ಹಸ್ಬೆಂಡ್ ಆರ ಡ್ರೈವರ್ ಅರ್ಧದ ಅನ್ಪೇನು ಬೇರೆ ಬಗ್ಗೆ ಈ ಬೇಲೆ ಖುಷಿ ಅಲ್ಲ ಬೇಲೆ ಬರ್ಪುಜೇರು ಇಜ್ಜಿ ಅದಕ್ಕೆಲ್ಲ ಗೊತ್ತು ಬೇಲೆ ಗೊತ್ತಿಜ್ಜಿ ಬೇಲೆ ತೇರೆ ಮಕ್ಕಳ ಗೊತ್ತಿಜ್ಜಿ ಅರೆಗ್ ಹಸ್ಬೆಂಡ್ ಗೊತ್ತಿಜ್ಜಿ ಬರ್ಪುಜೇರು ಬೇಲೆ ಬರ್ಪುಜೇರು ಇಲ್ಲಲ್ಲ ಇಟ್ಟು ಅಡಿಗೆ ಅಂದ್ರೆ ಮಣ್ಣದ ಬೇಬ್ರ ಮಣ್ಣದನೆ ಮಣ್ಣದ ಒಂದ ರುಚಿ ಅತ್ತಿ ಆರೋಗ್ಯಗಡ್ಡೆ ಅಂದು ಆರೋಗ್ಯಗಡ್ಡ ಮಾತ ಸೀಕ್ರು ಕೆಲವು ಬರ್ಪುಜ ಈ ಹೆಣ್ಮಿಂದ ಎಟ್ಟು ಬೈಪಂಡ ಹೂವು ಕ್ಯಾನ್ಸರ್ ಹೂವು ಅಂದು ಬರ್ಪುಂಡು ಲೈಕ್ ಮಣ್ಣದ ಎಟ್ಟು ಬೈಪಂಡ ಎಡ್ಡೆ ಅಂದು ಆರೋಗ್ಯಗಡ್ಡೆ ಖುಷಿಟುಲ್ಲ ಅಂದಂದು 9:30 10 ಗಂಟೆ ಬರ್ಪೆ 5:05 ಪೋಪೆ ಇಲ್ಲಡೆ ಹಾಂ 35 ಜಿ ಆಯ್ ನಾವು ಅಂದು ಇದು ಪಾತ್ರ ಡಿಮಾಂಡ್ ಜಾಸ್ತಿ ಮಾತ ಪಾತ್ರ ಅಂದೆ ಒಂದು ಕಜಿಪುದ ಉಪ್ಪುದ ಪೇರು ಬಿಸಲೆ ಬುಕ್ಕ ಪೂರ ಮಣ್ಣದ ಪಾತ್ರ ಪೂರ ಯೂಸ್ ಆಗ್ನಿತ್ತೆ ದುಂಬಂಡ ಏರ್ಲ ಯೂಸ್ ಮಂತೊಂದು ಜಂಡು ಇತ್ತೆ ಪೂರ ಯೂಸ್ ಮಾಡ್ಪೇರು ಮಣ್ಣದ ಪಾತ್ರ ಹಾಂ ಗೊತ್ತಾಂಡು ಮಣ್ಣದ ಪಾತ್ರ ದಾಯ್ದೆ ಬೋಡಪ್ಪ ಗೊತ್ತಾಂಡು ದುಂಬಂಡ ಏರ್ಲವು ಮಣ್ಣದ ಪಾತ್ರ ತಗೊಂಡು ಕ್ಯಾರ್ ಮಂತೊಂದು ಇತ್ತೆ ಪೂರ ಅವೇ ಬೋಡು ಅರಮನೆ ಅಂದಂದು ಹಾಂ ರೇಟ್ಲ ಉಂಡು ಪಂಡ ಎಂಕ್ಲಿಲ್ಲ ತೊಂದರೆ ಅಜ್ಜಿ ಎಂಕ್ಲಿಲ್ಲ ರೇಟ್ ಮಾಡಬೇರು ಅಂದು ದುಂಬು ರೇಟ್ ಆತಿಜ್ಜಂಡು ಇತ್ತೆ ರೇಟ್ ಮಾಡಬೇರು ಬೊಕ್ಕ ಬೈಪಣ್ಣೊಂಜಿ ಮಲ್ಲ ಕಷ್ಟ ಎಂಕ್ಲೆ ಬೈಪಣ್ಣೊಂಜಿ ಬೈಪಣ್ಣೈತ ಐದು ಕೊಂಡೋದು ಅಡೆ ಮಿತ್ತ ಅವಳು ಗೂಡು ಅಡೆ ಕೊಡೋದು ಬೈ ತುಂಬದು ಕೊಡೋದು ಪೋಡು ಗುಡ್ಡು ಮತ್ತು ಕಟ್ಟದು ಬೈಪ್ ಅವು ಸೂಟು ಎಂಕ್ಲ ಅವಳು ತಾಗುಂಡು ಎಂಕ್ಲೆಲ್ಲ ಅವನಿಗೆ ಕಷ್ಟ ಬೊಕ್ಕ ಪೂರ ಖುಷಿಯೇ ಹಾಂ ಒಂದು ಫಿನಿಶ್ ಅಂದು ನೆಕ್ ತಿಪ್ಪಿ ನೆಕ್ಕ ನೆಕ್ ಒಂದು
ನೆಸಲ್ದಾರಿಯ ನೆಸಲ್ದಾರಿಯ ಎಲ್ಲಿಯ ಅಂದು ಕಿನ್ನಿ ಬಿಸಲೆ ಅನ್ಪೇರು ಕಿನ್ನಿ ಬಿಸಲೆ ಅನ್ಪೇರು ಅಂದು ಇದು ಕಜಿಪು ದೆಪ್ಪೆರ ಹಾಪುಂಡು ನೆಟ್ಟು ಬೊಕ್ಕ ಮೀನ್ದ ಕಜಿಪು ಬೊಕ್ಕ ಮೀನು ಲುಂಬೇರ್ನ ಮಾತೆಕ್ಲ ಹಾಪುಂಡು ಇಟ್ಟೊಂದು ಆರ್ಡ್ರು ಎಲ್ಲ ಮಾಸ ಬೇಕು ಆರ್ಡ್ರು ಮಾಸ ಬೇಕು ಆರ್ಡ್ರು ಒಂದು ಗಿಫ್ಟ್ ಕೊರಿಯರೆ ಇದು ಅಂಚವೆ ಬರ್ಕೊಂಡವೆ ಯಾವ ಸ್ಟ್ಯಾಂಡ್ ಜಿರ್ದು ಇದರ ಸ್ಟ್ಯಾಂಡ್ ಕಟ್ಟಬೇಕತ್ತಾ ಅಂಚಿನ ಹಾಂ ಹಿಂದೆ ಆರ್ಡ್ರು ಇಜ್ಜಿ ಸಮಸ್ಯೆ ಕೌಡಿಚಾರ್ನಲ್ಲಿರುವ ಕುಂಬಾರ ಗುಡಿಕಾಯಿಕೆಯಲ್ಲಿ ಮಹಿಳೆಯರು ಜೊತೆಗೆ ಪುರುಷರು ಎಲ್ಲರೂ ಕೂಡ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈಗ ರಮೇಶ್ ಅವರು ನಮ್ಮ ಜೊತೆಗಿದ್ದಾರೆ, ತಾಂತ್ರಿಕ ಸಹಾಯಕರು ರಮೇಶ್ ಅವರು ಇದ್ದಾರೆ. ತಾಂತ್ರಿಕ ಸಹಾಯ ಅಂದ್ರೆ ಏನೆಲ್ಲ ಸಹಾಯ ಮಾಡಿದ್ರು ರಮೇಶ್ ಅವರೇ? ಅಂದರೆ ನಮ್ಮದು ಇದು ಉತ್ಪಾದನಾ ಘಟಕ. ಇಲ್ಲಿ ಎಲ್ಲ ಯಾವುದೇ ಅಂದರೆ ಮಣ್ಣಿನ ಐಟಮ್ ಮಾಡಬೇಕಿದ್ರೆ ಅದಕ್ಕೆ ನಾವೊಂದು ಪೂರ್ವ ತಯಾರಿ ಅಂತ ಬೇಕಾಗ್ತದೆ. ಅಂದರೆ ಕಚ್ಚಾ ವಸ್ತುಗಳನ್ನು ತರುವುದು ಅಥವಾ ಮಣ್ಣು ರೆಡಿ ಮಾಡುವುದು, ಆನಂತರ ಬೇಕಾದ ಅಂದರೆ ಬೇಡಿಕೆಗೆ ಅನುಗುಣವಾಗಿ ಕೆಲಸಗಳನ್ನು ಮಾಡೋದು, ಅಥವಾ ಯಾವ ರೀತಿ ನಾವು ಅಂದರೆ ಜನಗಳಿಗೆ ಅಂದರೆ ಟ್ರೆಂಡ್ ಚೇಂಜ್ ಆಗ್ತಾ ಇರ್ತದೆ, ಅದಕ್ಕೆ ಸರಿಯಾದಂತಹ ಡಿಸೈನ್ಗಳನ್ನು ಕೊಟ್ಟು ಹೊಸ ಹೊಸ ಐಟಮ್ಗಳನ್ನ ತಯಾರು ಮಾಡೋದು, ಆ ರೀತಿ ನನ್ನ ಕೆಲಸ. ಅದು ಟ್ರೆಂಡಿಗೆ ತಕ್ಕದ್ದು. ಹೌದೌದು. ಈಗ ಏನು ಟ್ರೆಂಡ್ ಇದೆ ಆದರೆ ಈಗ ಅಂದರೆ ಈಗ ಲೇಟೆಸ್ಟ್ ಆಗಿ ಕೊರೋನಾದ ನಂತರ ಜನರು ಹೆಚ್ಚಾಗಿ ಮಣ್ಣಿನ ಪಾತ್ರೆಗಳನ್ನ ಬಯಸ್ತಾ ಇದ್ದಾರೆ. ಅಂದರೆ ಹಳ್ಳಿಗಳಿಗಿಂತಲೂ ಪೇಟೆಯವರು ಹೆಚ್ಚಾಗಿ. ಅಂದರೆ ಈಗ ಹೋಟೆಲ್ಗಳಲ್ಲಿ ಬಿರಿಯಾನಿ ಇರ್ಬೋದು, ಅಥವಾ ರೋಡ್ ಸೈಡು ಡಾಬಾಗಳಲ್ಲಿ ಟೀ ಇರ್ಬೋದು, ಎಲ್ಲ ಮಣ್ಣಿನ ಪಾತ್ರೆಗಳನ್ನೇ ಡಿಪೆಂಡ್ ಆಗಿದ್ದಾರೆ. ಅಂದರೆ ಬಿರಿಯಾನಿಗೆ ಮಡ್ಕ ಬಿರಿಯಾನಿ, ಅಥವಾ ಟೀಯಲ್ಲಿ ಈಗ ಮಡ್ಕ ಚಾಯ್ ಅಂತೇಳಿ ಬಂದಿದೆ. ಅದೇ ರೀತಿ ಈಗ ಜ್ಯೂಸ್ ಐಟಮ್ಗಳು ಅದನ್ನು ಸಹ ಈಗ ಮಣ್ಣಿನ ಮಡ್ಕ ಜ್ಯೂಸ್ ಅಲ್ಲ, ಅಂದರೆ ಅದಕ್ಕೆ ಯಾವ ರೀತಿ ಹೆಸರು ಕೊಟ್ಟಿದ್ದಾರೆ ಅಂತ ಗೊತ್ತಿಲ್ಲ. ಅಂದರೆ ನಮ್ಮಿಂದ ಜಾಸ್ತಿ ಖರೀದಿ ಮಾಡ್ತಾ ಇದ್ದಾರೆ ಜನ ಹೋಟೆಲ್. ಹೌದೌದು, ಡಿಮಾಂಡ್ ಇದೆ. ಅದೇ ಈಗ ಹುಡುಗರು ಕಲೀಲಿಕ್ಕೆ ಕಮ್ಮಿ ಬರ್ತಾರೆ, ಹುಡುಗರು ಇಲ್ಲ, ಒಂದು ಸ್ವಲ್ಪ ಒಂದು ಮಧ್ಯ ವಯಸ್ಸಿನವರು ಇದ್ದಾರೆ, ಅದಕ್ಕಿಂತ ಕಡಿಮೆ ವಯಸ್ಸಿನವರು ಯಾರು ಇಲ್ಲ ಈಗ ಅಂತ ಹೇಳಿದ್ರು. ಹೌದಾ? ಇರ್ಬೋದು. ಯಾಕಂತ ಹೇಳಿದರೆ ಇಲ್ಲಿ ದುಡಿಮೆಗೆ ತಕ್ಕ ಪ್ರತಿಫಲ. ಅಂದರೆ ನೀವು ಎಷ್ಟು ದುಡಿತೀರಿ ಅದಕ್ಕೆ ಅನುಗುಣವಾಗಿ ನಿಮ್ಮ ಇದು ಇನ್ಕಮ್ ಬರ್ತದೆ. ಅದೇ ಈಗ ಯುವಕರು ಏನಂತ ಹೇಳಿದರೆ, ಅಂದರೆ ಈಗ ಪ್ಯಾಂಟ್ ಶರ್ಟ್ ಹಾಕಿಕೊಂಡು ಹೊರಗೆ ಹೋದರೆ ಒಂದು ಸಂಜೆ ಆಗುವಾಗ 1,000-2,000 ರೂಪಾಯಿ ಇನ್ಕಮ್ ಮಾಡ್ತಾರೆ. ಇದರಲ್ಲಿ ಹಾಗೆ ಆಗೋದಿಲ್ಲ. ಅಂದರೆ ಮೈ ಮುರಿದು ದುಡಿಬೇಕು, ಅದಕ್ಕೆ ಸರಿಯಾದ ಸಂಭಾವನೆ ಸಿಗ್ತದೆ ಅಷ್ಟೇ. ಎಷ್ಟು ದೊಡ್ಡ ದೊಡ್ಡ ಪಾತ್ರೆಗಳಿಂದ ಹಿಡಿದು ಎಷ್ಟು ಚಿಕ್ಕ ಚಿಕ್ಕ ಪಾತ್ರೆಗಳ ತನಕ ಮಾಡ್ತೀವಿ? ಚಿಕ್ಕದಂದರೆ ಹಣತೆಯಿಂದ ಹಿಡಿದು ದೊಡ್ಡ ವಾಸ್ 2.5-3 ಫೀಟ್ನವರೆಗಿನಂತಹ ವಾಸ್, ಅಂದರೆ ರೆಸಾರ್ಟ್ಗಳಲ್ಲಿ ಇಡುವಂತಹ ವಾಸ್ಗಳನ್ನು ಸಹ ನಾವು ರೆಡಿ ಮಾಡಿಕೊಳ್ಳಿಕ್ಕೆ ರೆಡಿ ಇದ್ದೇವೆ. ಎಷ್ಟು ಮಿಷಿನ್ಸ್ ಇದೆ? ಮಿಷಿನ್ಸ್ ಅಂದರೆ ಈಗ ಇಲ್ಲಿ ಸ್ಟಾರ್ಟಿಂಗಲ್ಲಿ ಬ್ಲೆನ್ಸರ್, ಮಣ್ಣು ಹದ ಇದು ಮಣ್ಣನ್ನು ಮಿಕ್ಸ್ ಮಾಡಿ ಸ್ಲರಿ ಮಾಡಿ ಹೊರಗೆ ಬಿಡೋದು. ಆನಂತರ ಪಗ್ ಮಿಲ್, ಮಣ್ಣನ್ನು ಹದ ಮಾಡೋದು. ಆನಂತರ ವೀಲ್ ಅಂದರೆ ವರ್ಕ್ ಮಾಡುವಂಥ ಪವರ್ ವೀಲ್ಗಳು. ಆನಂತರ ಕಿಲ್ನ್ ಬೇಯಿಸುವಂಥ ವಿಧಾನ, ಅದರಲ್ಲಿ ಬೇರೆ ಬೇರೆ ಗ್ಯಾಸಲ್ಲಿದೆ, ಕರೆಂಟಲ್ಲಿದೆ, ಹಾಗೆ ಅಂಥ ಮಿಷನ್ಗಳೆಲ್ಲ ಇದೆ. ಇಲ್ಲಿಯೇ ತಯಾರಿಸಿದಂತಹ ವಸ್ತುಗಳನ್ನು ಕೌಡಿಚಾರ್ನ ಮಾರಾಟ ವಿಭಾಗ ಅಂತ ಇದೆ, ಅಂದರೆ ಅವರ ಸೇವಾ ಸಹಕಾರಿ ಸಂಘದ ಮಾರಾಟ ವಿಭಾಗದಲ್ಲಿ ಕೂಡ ಇಟ್ಟಿದ್ದಾರೆ. ಅದರ ಒಂದು ಝಲಕ್ ನೋಡಿ.
ಕೌಡಿಚ್ಚಾರ್ನಲ್ಲಿರುವ ಕುಂಬಾರರ ಗುಡಿ ಕೈಗಾರಿಕಾ ಸಂಘದಲ್ಲಿ ಆಗ್ತಾ ಇರುವಂಥ ಕೆಲಸ ಚಟುವಟಿಕೆಗಳನ್ನು ನಿಮಗೆ ತೋರಿಸುವಂತಹ ಒಂದು ಪ್ರಯತ್ನ. ಇಲ್ಲಿ ಮಹಿಳೆಯರು ಮತ್ತು ಪುರುಷರು ಎಲ್ಲರೂ ಸೇರಿಕೊಂಡು ಒಂದು ಉದ್ಯೋಗವನ್ನು ಮಾಡ್ತಾ ಇದ್ದಾರೆ. ಮಣ್ಣಿನಿಂದ ಪಾತ್ರೆಗಳನ್ನು ಮಾಡ್ತಾ ಇರುವಂತಹ ಇವರು ಈಗ ಡಿಮ್ಯಾಂಡ್ ಇದೆ ಅನ್ನುವಂಥ ಖುಷಿಯಲ್ಲಿದ್ದಾರೆ. ಆದರೆ ಮೈ ಮುರಿದು ದುಡಿಯಬೇಕು, ದುಡಿದ್ರೆ ಒಳ್ಳೆ ಪ್ರತಿಫಲ ಇದೆ ಅನ್ನುವಂಥದ್ದನ್ನು ಕೂಡ ಹೇಳ್ತಾ ಇದ್ದಾರೆ. ಅದರ ಜೊತೆಗೆ ಒಂದು ಬೇಸರ ಏನು ಅಂತಂದರೆ ಯುವಕರು ಇತ್ತ ಕಡೆ ಕಡಿಮೆ ಬರ್ತಾ ಇದ್ದಾರೆ ಅನ್ನುವಂಥದ್ದು. ಆದರೆ ಇನ್ನೂ ಕೂಡ ಹೆಚ್ಚಿನ ಡಿಮ್ಯಾಂಡ್ ಬರೋದರಲ್ಲಿ ಯಾವುದೇ ರೀತಿಯಂಥ ಅನುಮಾನ ಇಲ್ಲ. ಈ ಒಂದು ಮಣ್ಣಿನ ಪಾತ್ರೆಗಳನ್ನು ಮಾಡುವಂಥದ್ದು ಅದು ಸಾಂಪ್ರದಾಯಿಕ ಕಲೆ ಅಂತ ಅದನ್ನು ಕರೀತಾರೆ. ಆ ಹಿನ್ನೆಲೆಯಲ್ಲಿ ಯುವಕರು ಕೂಡ ಹೆಚ್ಚಿನ ಒತ್ತು ಕೊಟ್ಟರೆ ಮುಂದಿನ ದಿನಗಳಲ್ಲಿ ಇದೂ ಕೂಡ ಒಂದು ದೊಡ್ಡ ಆದಾಯದ ಸೋರ್ಸ್ ಆಗಿ ಬದಲಾಗುವಂಥ ಸಾಧ್ಯತೆ ಇದೆ. ಈಗಾಗಲೇ ಬಹಳಷ್ಟು ಜನರ ಬದುಕನ್ನು ಕಟ್ಟಿದಂತಹ ಒಂದು ಕುಂಬಾರರ ಈ ಒಂದು ಗುಡಿ ಕೈಗಾರಿಕೆಗಳು ಇನ್ನೂ ಕೂಡ ಹೆಚ್ಚಾಗಿ ಬೆಳೀಲಿ ಅನ್ನುವಂಥ ಆಶಯದೊಂದಿಗೆ ಈ ವರದಿಯನ್ನು ಕೊನೆಗೊಳಿಸ್ತಾ ಇದ್ದೇವೆ. ಶರತ್ ಬೆಟ್ಟಂಪಾಡಿ ಮತ್ತು ಧನುಷ್ ಜೊತೆಗೆ ದಾಮೋದರ ದುಂಡೋಲೆ, ಸುದ್ದಿ ನ್ಯೂಸ್, ಕೌಡಿಚ್ಚಾರ್, ಪುತ್ತೂರು. ಮಾನ್ಯ ಪೋಷಕರೇ, ಪರಿಣಾಮಕಾರಿ ಮಿಷನ್ ಇಂದ್ರಧನುಷ್ 5.0 ಅಭಿಯಾನ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ 2023 ಆಗಸ್ಟ್ ತಿಂಗಳ 7ರಿಂದ 12ರವರೆಗೆ, 2023 ಸೆಪ್ಟೆಂಬರ್ ತಿಂಗಳ 11ರಿಂದ 16ರವರೆಗೆ ಮತ್ತು 2023 ಅಕ್ಟೋಬರ್ ತಿಂಗಳ 9ರಿಂದ 14ರವರೆಗೆ ನಡೆಯಲಿದೆ. ಎಲ್ಲಾ ಸರ್ಕಾರಿ ಆರೋಗ್ಯ ಕೇಂದ್ರ, ಉಪಕೇಂದ್ರ ಹಾಗೂ ಅಂಗನವಾಡಿಗಳಲ್ಲಿ ಲಸಿಕೆಯನ್ನ ಉಚಿತವಾಗಿ ನೀಡಲಾಗುವುದು. ಆದುದರಿಂದ ತಪ್ಪಿದ ಪ್ರತಿ ಡೋಸ್ ಲಸಿಕೆ ತೆಗೆದುಕೊಳ್ಳಲಾಗಿದೆ ಎಂದು ಖಚಿತಪಡಿಸಿಕೊಳ್ಳಿ. ನಿಮ್ಮ ಮಗುವನ್ನ ರೋಗಗಳಿಂದ ದೂರವಿಡಲು ಇಂದೇ ನಿಮ್ಮ ಮಗುವಿನ ಲಸಿಕೆಯನ್ನ ಪೂರ್ಣಗೊಳಿಸಿ ದಡರ ರುಬೆಲ್ಲಾ ನಿರ್ಮೂಲನೆಗೆ ನಮ್ಮೊಂದಿಗೆ ಕೈಜೋಡಿಸಿ. ಪ್ರಕಟಣೆ ರಾಷ್ಟ್ರೀಯ ಆರೋಗ್ಯ ಅಭಿಯಾನ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ದಕ್ಷಿಣ ಕನ್ನಡ ಜಿಲ್ಲೆ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.